ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾವು ಇತ್ತು ಚಿಕನ್ ಸಾರನ್ನು ಮಾಡೋ ಚಿಕನ್ ಸಾರು. ಚಿಕನ್ ಅಂದರೆ ಇಲ್ಲಿ ಕೋರಿ ರೊಟ್ಟಿ ಅಂತ ಒಂದು ಫೇಮಸ್ ಆಗಿರುವಂಥದ್ದು. ಅದನ್ನು ನಾವಿವತ್ತು ಚಿಕನ್ ಯಾವ ರೀತಿ ಮಾಡೋದು ಮತ್ತು ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಬೇಕು ನಾವು ಇಲ್ಲಿ ನೋಡ್ಬೋದು. 1 kg ಅಷ್ಟು ಬ್ರಾಯ್ಲರ್ ಚಿಕನನ್ನು ತಗೊಂಡಿದ್ದೇವೆ. ಬ್ರಾಯ್ಲರ್ ಚಿಕನನ್ನು ಒಳ್ಳೆ ನೀಟಾಗಿ ತೊಳೆದು ಇಲ್ಲಿ ಇಟ್ಟಿದ್ದೇವೆ. ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ, ಸೂಪರ್ ಆಗುತ್ತೆ ಇದು. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರಲಿ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವು ತಗೊಂಡಿರುವ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ 3 ಚಮಚದಷ್ಟು ಕೊತ್ತಂಬರಿ ಇದೆ ಇದರಲ್ಲಿ, 1 ಚಮಚದಷ್ಟು ಜೀರಿಗೆ ಇದೆ, ಒಂದು ಸ್ವಲ್ಪ ಸಾಸಿವೆ, ಅದೇ ರೀತಿ ಒಂದು 4-5 ಕಾಳು ಮೆಂತೆ ಇದೆ, ಅರಶಿನ ಹುಡಿ ಒಂದು ಸ್ವಲ್ಪ, ಕಾಳು ಮೆಣಸು ಒಂದು ಸ್ವಲ್ಪ, 1 ಚಮಚದಷ್ಟಿದೆ. ನಂತರ ಇಲ್ಲಿ ನೋಡ್ಬೋದು 1-2 ಲವಂಗ ಪೀಸು, ಒಂದು ಚಿಕ್ಕ ಚಕ್ಕೆ ತುಂಡು 1-2, ಅದೇ ರೀತಿ ಸ್ವಲ್ಪ ಕಸಗಸೆ, ಒಂದು ಚಿಕ್ಕ ದಾಲ್ಚಿನ್ನಿ ಎಲೆ. ಓಕೆ, ಇಷ್ಟೇ ಬೇಕಾಗಿರುತ್ತೆ, ಜಾಸ್ತಿ ಹಾಕಬೇಡಿ. ಅದೇ ರೀತಿ ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇವೆ. ಒಂದು 25 ಬ್ಯಾಡಿಗೆ ಮೆಣಸಿದೆ ಇದರಲ್ಲಿ. ಒಂದು ಪ್ರಮಾಣದಲ್ಲಿ ಒಂದು ಮುಷ್ಟಿಯಲ್ಲಿ ಫುಲ್ಲು ಬ್ಯಾಡಿಗೆ ಮೆಣಸಿದ್ದು. ಖಾರ ಜಾಸ್ತಿ ಬೇಕಿದ್ದವರು ಇನ್ನೂ ಖಾರ ತಗೊಳ್ಬೋದು, ತೊಂದರೆ ಇಲ್ಲ. ಕಾಳು ಮೆಣಸು ಹಾಕಿರೋದ್ರಿಂದ ಅಷ್ಟಾಗಿ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಒಂದು ಅರ್ಧ ಗೆಡ್ಡೆ ಈರುಳ್ಳಿ, ಒಂದು 7-8 ಎಸಳು ಬೆಳ್ಳುಳ್ಳಿ ಇದೆ, ಒಂದು ಸ್ವಲ್ಪ ಹುಳಿ ಇರೋದು ನೋಡ್ಬೋದು. ಅದೇ ರೀತಿ ಕರಿಬೇವಿನ ಸೊಪ್ಪು ಒಂದು, ಇಲ್ಲಿ ನೋಡ್ಬೋದು ಒಂದು ಅರ್ಧ ಈರುಳ್ಳಿ ಇಲ್ಲಿ ಕೂಡ ಇದೆ, ಒಂದು ಚಿಕ್ಕ ಗಾತ್ರ ಟೊಮ್ಯಾಟೊ ಇದೆ, ಒಂದು ಕರಿಬೇವಿನ ಸೊಪ್ಪು ಒಂದು ಎಲೆ ಇದೆ ಇಲ್ಲಿ. ಇದು ನಾವು ಒಗ್ಗರಣೆ ಮಾಡಲಿಕ್ಕೆ ಬೇಕಾಗುವಂಥದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಇವಿಷ್ಟೇ ನಮಗೆ ಚಿಕನ್ ಸಾರು ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂಥದ್ದು. ಓಕೆ, ಮೊದಲನೇದಾಗಿ ಒಂದು ಬಾಣಲೆಯನ್ನು ತಗೊಂಡು ನಾವು ಸ್ವಲ್ಪ ಎಣ್ಣೆ ಹಾಕಿ ನಾವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಉರಿಲಿಕ್ಕಿದೆ. ಮೊದಲನೇದಾಗಿ ನಾವು ಮೆಣಸನ್ನು ಆ್ಯಡ್ ಮಾಡುವ. ಮೆಣಸನ್ನು ಆ್ಯಡ್ ಮಾಡಿ ಒಂದ್ಸರಿ ಹುರಿಯುವ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿಯುವಂಥದ್ದು. ಓಕೆ, ಇಲ್ಲಿ ಮೆಣಸು ಹುರಿದಾಗಿದೆ. ನಾವೀಗ ಮೆಣಸನ್ನು ಸಪರೇಟ್ ಆಗಿ ತೆಗೆಯುವ. ಓಕೆ ಫ್ರೆಂಡ್ಸ್, ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ತಗೊಂಡಿರುವ ಕೊತ್ತಂಬರಿ, ಕಾಳು ಮೆಣಸು, ಅದೇ ರೀತಿ ಸಾಸಿವೆ, ಮೆಂತೆ, ಜೀರಿಗೆ ಹಾಗೂ ಗರಂ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ನಾವು ಹುರಿಯುವಂಥದ್ದು. ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲೇ ಆ್ಯಡ್ ಮಾಡುವ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಲ್ಲ ಹುರಿಯುವಾಗಲೂ. ಓಕೆ, ನಾವು ಮಸಾಲೆ ಎಲ್ಲ ತೆಗೆಯುವ. ಮಸಾಲೆ ಎಲ್ಲ ಫ್ರೈ ಮಾಡಿ ಆಗಿದೆ, ಈಗ ಮಸಾಲೆನೆಲ್ಲ ತೆಗೆಯುವ ನಾವು. ಓಕೆ ಫ್ರೆಂಡ್ಸ್, ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ನಾವು ತಗೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹುರಿಯುವ. ಆದಷ್ಟು ಮೀಡಿಯಂ ಫ್ಲೇಮೆ, ಸ್ವಲ್ಪ ಬಣ್ಣ ಮಾಸುವವರೆಗೆ ನಾವು ಅಲ್ಲೇ ಫ್ರೈ ಮಾಡಬೇಕು. ಓಕೆ ಫ್ರೆಂಡ್ಸ್, ಈಗ ಅದೇ ಬಾಣಲಿಗೆ ನಾವು ತೆಂಗಿನ ತುರಿಯನ್ನು ಹಾಕಿ ಅದೇ ರೀತಿ ಅರಶಿನವನ್ನು ಹಾಕಿ ಒಟ್ಟಿಗೆ ನಾವು ಹುರಿಯುವಂಥದ್ದು. ನಿಧಾನವಾಗಿ ಕೈ ಆಡಿಸ್ಬೇಕು. ತೆಂಗಿನ ತುರಿಯಲ್ಲಿ ಎಣ್ಣೆ ಬಿಡಬೇಕು, ಅದು ಅಷ್ಟು ನಾವು ಫ್ರೈ ಮಾಡಬೇಕು ಅದನ್ನು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಮಸಾಲೆಯನ್ನು ಹುರಿದಾಗಿದೆ. ಈಗ ನಾವು ಹುರಿದಿರುವ ತೆಂಗಿನ ತುರಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ. ನಾವಿಲ್ಲಿ ಎಂಟಿ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ತೆಂಗಿನ ತುರಿ ಹುರಿದಿರುವಂಥದ್ದು ಹಾಕಿದ್ದೇವೆ. ಈಗ ನಾವು ಬಾಕಿ ಹುರಿದಿರುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಆ್ಯಡ್ ಮಾಡಿ ನುಣ್ಣಗೆ ರುಬ್ಬಿಕೊಳ್ಳುವ ಒಂದ್ಸರಿ. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡುವ. ಈಗ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಆದಷ್ಟು ನೈಸ್ ಆಗಿ ಪೇಸ್ಟ್ ಮಾಡಿಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಸಾಲೆ ನುಣ್ಣಗೆ ರುಬ್ಬಿಟ್ಟಿದ್ದೇವೆ. ಓಕೆ ಫ್ರೆಂಡ್ಸ್, ಒಂದು ಮಣ್ಣಿನ ಪಾತ್ರೆಯನ್ನು ನಾವು ಒಲೆ ಮೇಲೆ ಇಟ್ಟಿದ್ದೇವೆ. ಅದಕ್ಕೆ ಈಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ವಾ. ನೀಟಾಗಿ ಒಂದು 3-4 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇವೆ. ಒಂದು ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡುವ. ತೆಂಗಿನ ಎಣ್ಣೆ ಬಿಸಿ ಆಗ್ತಾ ಬರ್ತಾ ಇದ್ದಾಗೆ ನಾವು ಸಾಸಿವೆಯನ್ನು ಆ್ಯಡ್ ಮಾಡಬೇಕು. ಈಗ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವ ನಾವು ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಲಿಕ್ಕಿದೆ. ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಬೇಕು.
ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ ನಂತರ ನಾವು ತಗೊಂಡಿರುವಂಥ ಒಂದು ಅರ್ಧ ಈರುಳ್ಳಿ ಇದೆ, ಅದನ್ನು ಇಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ವೆಲ್ ಓಕೆ ಫ್ರೆಂಡ್ಸ್, ಈಗ ನಾವು ತಗೊಂಡಿರುವಂಥ ಟೊಮೆಟೊ ಮತ್ತು ಶುಂಠಿಯನ್ನು ಒಟ್ಟಿಗೆ ಸೇರಿಸುವ. ಇಲ್ಲಿ ನಮ್ಮ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಟೊಮೆಟೊ ಮತ್ತು ಶುಂಠಿಯನ್ನು ಒಟ್ಟಿಗೆ ಸೇರಿಸಿ ನಾವೀಗ ಫ್ರೈ ಮಾಡಬೇಕು. ಆದಷ್ಟೆಲ್ಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆದರೆ ಒಳ್ಳೆಯದು. ಇವಾಗ ನೋಡ್ಬೋದು ಸೂಪರ್ ಆಗಿ ಬ್ಲೆಂಡ್ ಆಗಿದೆ. ಈಗ ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಬರ್ತಾ ಇದೆ ನೋಡಿ. ನಾವು ಟೊಮೆಟೊ ಆದಷ್ಟು ಡೀಪ್ ಆಗಿ ಫ್ರೈ ಆದರೆ ಮಾತ್ರ ಈ ರೀತಿ. ಓಕೆ ಫ್ರೆಂಡ್ಸ್, ಈಗ ನಾವೆಲ್ಲ ಚಿಕನನ್ನು ಸೇರಿಸ್ಕೊಂಡು ನಂತರ ಒಂದು ಸ್ವಲ್ಪ ಉಪ್ಪು ಮತ್ತೊಂದು ಸ್ವಲ್ಪ ಅರಿಶಿನ ಹುಡಿಯನ್ನು ಆ್ಯಡ್ ಮಾಡಿ ಒಂದ್ಸರಿ ಆದಷ್ಟು ಬೇಯಿಸ್ಕೊಡುವ. ಒಂದ್ಸರಿ ಈಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಆದಷ್ಟು ಎಲ್ಲ ಚಿಕನ್ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿ ಒಂದ್ಸರಿ ಬೇಯಿಸಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ಚಿಕನ್ ನೀಟಾಗಿ ಬೆಂದಿದೆ. ಈಗ ನಾವಿದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡುವ. ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಬೇಕು. ಯಾಕಂದರೆ ನಾವು ಮಾಡೋದು ಸಾರಾಗಿರೋದ್ರಿಂದ ಸ್ವಲ್ಪ ನೀರಾಗಿರ್ಬೇಕಾಗತ್ತೆ. ಈಗ ಒಂದು ಮಿಕ್ಸನ್ನು ಕೊಟ್ಟು ಒಂದು ಸಾರಿ ಕುದಿ ಬರಲಿ, ಆನಂತರ ನಾವು ನಮ್ಮ ಸಾರು ರೆಡಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಚಿಕನ್ ಸಾರು ಇಲ್ಲಿ ರೆಡಿಯಾಗಿದೆ. ನಾವೀಗ ಸರ್ವ್ ಮಾಡುವ. ಇದು ನಮ್ಮ ಬೆಳ್ತಕ್ಕಿ ಜೊತೆ ಅದೇ ರೀತಿ ಕೋಳಿ ರೊಟ್ಟಿ, ನಮ್ಮ ಸ್ಪೆಷಲ್ ಮಂಗಳೂರು ಕಡೆ ಎಲ್ಲ ಇಲ್ಲಿ ಸ್ಪೆಷಲ್ ಆಗಿದೆ ಕೋಳಿ ರೊಟ್ಟಿ ಅಂತೇಳಿ. ಅದರ ಜೊತೆ ಹಾಗೂ ಕಪ್ಪ ರೊಟ್ಟಿ ಅಂತ ಮಾಡ್ತೇವೆ, ಅದ್ರ ಜೊತೆ ಈ ಇಡ್ಲೀಸ್ ಇರ್ಬೋದು, ನೀರು ದೋಸೆ ಇರ್ಬೋದು, ಇದ್ರ ಎಲ್ಲ ಜೊತೆ ಸೂಪರ್ ಆಗುತ್ತೆ. ಎಲ್ಲ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ. ಈಗ ನಾವಿದನ್ನು ಸರ್ವ್ ಮಾಡುವ. ವಾವ್, ಸೂಪರ್ ಆಗಿದೆ ಕೋಳಿ ರೊಟ್ಟಿ. ಎಸ್, ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಕೋಳಿ ರೊಟ್ಟಿ ರೆಡಿ ಆಗಿದೆ. ರೊಟ್ಟಿ ಜೊತೆ ಇದನ್ನ ಆಡ್ ಮಾಡಿದ್ದೇವೆ. ನೀವು ಕೂಡ ಸೂಪರ್ ಆಗಿ ಇದನ್ನು ಇದೇ ರೀತಿ ಒಂದು ಮಸಾಲೆ ಇಂಗ್ರೀಡಿಯೆಂಟ್ಸ್ ಅನ್ನು ಆಡ್ ಮಾಡಿ ಕೋಳಿ ರೊಟ್ಟಿಯನ್ನು ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಿಯಲ್ಲಿ ಕೊಟ್ಟಿರುವಂತ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಯಾಕಂದ್ರೆ ಬೆಲ್ ಐಕನ್ ಒತ್ತಿದ್ದೀರಿ ನಾವು ಮಾಡುವಂತ ಎಲ್ಲಾ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಕಾಲಕ್ಕೆ ಅಂತ ಹೇಳ್ತಾ ಇವತ್ತಿನ ಒಂದು ಕೋಳಿ ರೊಟ್ಟಿ ಜೊತೆಗೆ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಮಾತರಂ.